जय हो शंकरा आदिदेव शंकरा ಹಾಯ್ ಫ್ರೆಂಡ್ಸ್, ನಾನಿವತ್ತು ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರ ಕುದ್ರೋಳಿ ಇಲ್ಲಿಯ ಮಹಾಶಿವರಾತ್ರಿಯ ವಿಡಿಯೋವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. तेरे रास्ते पे मैं तो आंख मूंद के चला, तेरे नाम की ज्योत ने ಶ್ರೀ ಕೊರಗಪ್ಪ ಹುಯಿಗೆ ಬಜಾರ್ ಅಧ್ಯಕ್ಷತೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು 1908ರಲ್ಲಿ ಸ್ಥಾಪಿಸಿದಂತಹ ಕ್ಷೇತ್ರ ಇದು. ಮಾಜಿ ಕೇಂದ್ರ ಸಚಿವರಾದಂತಹ ಶ್ರೀಯುತ ಜನಾರ್ದನ ಪೂಜಾರಿ ಹಾಗೂ ಸಾವಿರಾರು ಬಿಲ್ಲವ ಮುಖಂಡರ ಮುತುವರ್ಜಿಯಿಂದ ನವೀಕರಣಗೊಂಡಿರುವಂತದ್ದು 1991ರಲ್ಲಿ. ಮಾಜಿ ಪ್ರಧಾನಿ ಶ್ರೀ ರಾಜೀವ್ ಗಾಂಧಿ ಅವರಿಂದ ಉದ್ಘಾಟನೆಗೊಂಡಂತಹದ್ದು. ಈ ದೇವಾಲಯದ ಮರು ನಿರ್ಮಾಣ ಮತ್ತು ನವೀಕರಣದ ಶಿಲ್ಪಕಲೆಯ ಉಸ್ತುವಾರಿ ವಹಿಸಿಕೊಂಡವರು ಶ್ರೀ ಸ್ಥಪದಿ ಕೆ ದಕ್ಷಿಣಮೂರ್ತಿಯವರು. ನವೀಕರಣದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀ ಜನಾರ್ದನ ಪೂಜಾರಿ ಅವರು. ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇಲ್ಲಿಯ ದೇವಾಲಯದ ವಿಶೇಷತೆಗಳು. ದೇವಾಲಯವು ಸಾಂಪ್ರದಾಯಿಕ ಕೇರಳ ಹಾಗೂ ಚೋಳ ಶೈಲಿಯಲ್ಲಿ ಕಟ್ಟಲಾಗಿದೆ. ಪ್ರಮುಖ ಆಚರಣೆಗಳು ಮಹಾಶಿವರಾತ್ರಿ, ದಸರಾ, ಗಣೇಶ ಚತುರ್ಥಿ, ಜನ್ಮಾಷ್ಟಮಿ, ದೀಪಾವಳಿ ಹಾಗೂ ನಾರಾಯಣ ಗುರು ಜಯಂತಿಯಲ್ಲಿ ಪ್ರಮುಖವಾಗಿ ನಡೆಯುವಂತಹ ಆಚರಣೆಗಳು. ನವೀಕರಣದ ಒಟ್ಟು ಖರ್ಚು ಸುಮಾರು 1 ಕೋಟಿ. ಇಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವ ಮಂಗಳೂರು ದಸರಾ ಎಂಬ ಪ್ರಖ್ಯಾತಿಯನ್ನು ಪಡೆದಿರುವಂತಹದ್ದು. ದೇಶ ವಿದೇಶಗಳಲ್ಲೂ ಕೂಡ ಬಹಳ ಹೆಸರುವಾಸಿಯಾಗಿ ಇಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವ ಅಷ್ಟು ಹೆಸರುವಾಸಿಯಾಗಿರುವಂತಹದ್ದು. ಇಲ್ಲಿಯ ನವರಾತ್ರಿ ಉತ್ಸವಕ್ಕೆ ಇಡೀ ಮಂಗಳೂರೇ ಮದುವಣಗಿತ್ತಿಯಂತೆ ಸಿಂಗಾರಗೊಳ್ಳುತ್ತೆ. ಎಲ್ಲ ಕಡೆ ನೋಡಿ, ಯಾವ ಕಡೆ ನೋಡಿದ್ರು ನಾವು ಇಡೀ ಮಂಗಳೂರೇ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರುವಂತಹದ್ದು ಇಲ್ಲಿಯ ನವರಾತ್ರಿಯ ವಿಶೇಷತೆ. ದೇಶ ಮಾತ್ರ ಅಲ್ಲ, ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಪ್ರವಾಸಿಗರು ಈ ನವರಾತ್ರಿಯ ವೈಭವವನ್ನು ನೋಡಲಿಕ್ಕೆ ಆಗಮಿಸುವಂತಹದ್ದು ಇಲ್ಲಿಯ ವಿಶೇಷತೆ. అఖిలాండం బ్రహ్మాండం నీ తాండవమే, అతల సుతల పాతాళపు సంద్రము నీవే. ఓహో ఉండిలే నట్టుండే ఉనికివి నీవే, ప్రళయ విలయ కాలాలకు గర్తవు నీవే. సాధు జంగమాది దేవుడా, హర హర మహాదేవ శంకరా. బిలువామాల సుగంధాల పూసిన పూల పల్లకి మేళ తలపించేను కమనీయంగా శివుడా నీలీలా. సద్గురు వేదం శంభుని నాదం అందాల ఈ సుందర ధామం, నింగి నేలకు నిచ్చనలేసే పావన పీఠము. ఈ దినమే గానం ప్రణవనాదముగా ఢమరుకమే ధిమి ధిమి మోగెనురా. భూమి నుంచి గంగా దివికే పొంగెనురా, నటరాజై శివుడే ఆడెనురా. నమ శివాయ సిద్ధనమాయ, ఓ సిద్ధనమాయ విశుద్ధనమాయ. పంచాక్షరి జప మంత్రమే పరమ శివాయ, కైవల్యం కైలాసం నమ శివాయ. ఓహో అద్వైతం శివతత్వం సదా శివాయ, పూర్ణం పరిపూర్ణం గురు పూర్ణనమాయ.
शंकर हर लिंग रूपुडा संचार जगतिनाव तोवनी उरा
ಶ್ರೀ ಕ್ಷೇತ್ರಕ್ಕೆ ತಾವು ಒಮ್ಮೆ ಭೇಟಿ ಕೊಡಿ. ಶ್ರೀ ಕ್ಷೇತ್ರದ ವೈಭವವನ್ನು ಕಣ್ಣಾರೆ ನೋಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.